ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಸರಗೋಡಿನ ಮೆಲ್ಬರ್ ಪೊಲೀಸರು 25 ವರ್ಷದ ಸ್ನೇಹ ಮೆರ್ಲಿನ್ ಎಂಬಾಕೆಯನ್ನು ಬಂಧಿಸಿದ್ದಾರೆ. ಕಣ್ಣೂರು ಜಿಲ್ಲೆಯ ಪಯ್ಯನೂರು ಮಾತಿಲ್ನಲ್ಲಿರುವ ಸಂಬಂಧಿಕರ ಮನೆಯೊಂದರಲ್ಲಿ ಅಡಗಿದ್ದ ಈಕೆಯನ್ನ ರಹಸ್ಯ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಬಂಧಿತ ಸ್ನೇಹ ಮೆರ್ಲಿನ್ ವಿರುದ್ಧ ದಾಖಲಾಗಿರುವ 4ನೇ ಪೋಕ್ಸೋ ಪ್ರಕರಣ ಇದಾಗಿದ್ದು, ಈಕೆಯ ವಿರುದ್ಧ ಈಗಾಗಲೇ ತಳಿಪರಂಬ ಪೊಲೀಸ್ ಠಾಣೆಯಲ್ಲೂ ಕೂಡ 3 ಪೋಕ್ಸೋ ಪ್ರಕರಣಗಳು ದಾಖಲಾಗಿದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿದೆ. ಆರೋಪಿ ಸ್ನೇಹ ಮತ್ತು ಸಂತ್ರಸ್ತ 16 ವರ್ಷದ ಬಾಲಕಿಯ ತಾಯಿ ಈ ಹಿಂದೆ ಕಣ್ಣೂರು ಜೈಲಿನಲ್ಲಿದ್ದಾಗ ಪರಿಚಯವಾಗಿದ್ರು. ಜೈಲಿನಿಂದ ಬಿಡುಗಡೆಯಾದ ಬಳಿಕ ಸ್ನೇಹ ಕಳೆದ 1 ವರ್ಷದಿಂದ ಬಾಲಕಿಯ ತಾಯಿಯ ಮನೆಯಲ್ಲಿ ಜೊತೆಯಾಗಿ ವಾಸಿಸ್ತಾ ಇದ್ಲು. ಈ ಅವಧಿಯಲ್ಲಿ ಆಕೆ ಬಾಲಕಿಯ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾಳೆ ಎಂದು ಆರೋಪಿಸಲಾಗಿದೆ. ಇನ್ನು ಆರೋಪಿಯು ಭಯ ಹಾಗೂ ಬೆದರಿಕೆಯಿಂದಾಗಿ ಬಾಲಕಿಯ ಈ ವಿಷಯವನ್ನು ಯಾರಿಗೂ ಕೂಡ ತಿಳಿಸದೆ ಮುಚ್ಚಿಟ್ಟಿದ್ಲು. ಆದರೆ ಇತ್ತೀಚೆಗೆ ಶಾಲೆಯಲ್ಲಿ ನಡೆದ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಬಾಲಕಿ ತನಗೆ ನಡೆದ ದೌರ್ಜನ್ಯದ ಬಗ್ಗೆ ಸಂಪೂರ್ಣ ವಿವರಗಳನ್ನು ಬಹಿರಂಗಪಡಿಸಿದ್ದಾಳೆ. ಬಾಲಕಿಯ ಹೇಳಿಕೆಯ ಬೆನ್ನಲ್ಲೇ ಜೂನ್ 13ರಂದು ಮೆಲ್ಬರ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಆರೋಪಿ ಸ್ನೇಹ ತಲೆಮರೆಸಿಕೊಂಡಿದ್ಲು. ತನಿಖೆ ತೀವ್ರಗೊಳಿಸಿದ ಪೊಲೀಸರು ಅಂತಿಮವಾಗಿ ಆಕೆಯನ್ನು ಬಂಧಿಸಿದ್ದಾರೆ.